ಗೇರುಕಟ್ಟೆ ಸಮೀಪದ ಸಂಬುಳ್ಯದ ಸುಮಂತ್ ಸಾವನ್ನಪ್ಪಿ 6 ತಿಂಗಳು ಕಳೆದಿವೆ. 6 ತಿಂಗಳ ನಂತರ ಒಂದು ನ್ಯೂಸ್ ಬಂದಿದೆ. ಸಂಬುಳ್ಯದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೈನ್ ಮ್ಯಾಪಿಂಗ್ ಮಾಡಲಾಗ್ತದೆ ಇಬ್ಬರನ್ನ ಅಂತ, ಅಂದರೆ ಶಂಕಿತರನ್ನು ಮತ್ತು ಕುಟುಂಬಸ್ಥರನ್ನು ಅನ್ನುವಂಥದ್ದು. ಈಗ ನಮ್ಮ ಜೊತೆಗೆ ಸುಮಂತ್ ಅವರ ತಂದೆ ಸುಬ್ರಹ್ಮಣ್ಯ ಅವರು, ಸಹೋದರ ಸುದರ್ಶನ್ ಅವರು ಜೊತೆಗಿದ್ದಾರೆ. ಸರ್, 6 ತಿಂಗಳಲ್ಲಿ ಏನಾಯಿತು ಸರ್? ಇಲ್ಲ, 6 ತಿಂಗಳಲ್ಲಿ ಮೊದಲು ಹೇಗಿತ್ತು ಅದೇ ರೀತಿ ಇದೆ, ಬೇರೆ ಯಾವ ರೀತಿಯ ಬದಲಾವಣೆಗಳು ಕಾಣ್ತಾ ಇಲ್ಲ ಅಷ್ಟೇ. ಬೇರೆ ಯಾವುದು ಕೂಡ ಅಷ್ಟು ಇದು ಗೊತ್ತಾಗ್ತಾ ಇಲ್ಲ ನಮಗೆ. ಈಗ ನೀವು ಬ್ರೈನ್ ಮ್ಯಾಪಿಂಗಿಗೆ ಏನಾದರೂ ಒಪ್ಪಿಗೆ ಸೂಚಿಸಿದ್ದು? ಹೌದು, ಸೂಚಿಸಿದೆ. ಅದೇನದು? ಅದು ನನ್ನನ್ನು ಫಸ್ಟೇ ಕರೆದಿರಲಿಲ್ಲ, ಮಗನನ್ನೇ ಕರೆದದ್ದು. ನಾನು ಒಟ್ಟಿಗೆ ಹೋಗಿದ್ದೆ ಮತ್ತು ವಿಷಯ ಎಲ್ಲ ಮಗನ ಹತ್ರ ಹೇಳಿದ್ದಾರೆ ಅಷ್ಟೇ. ನಾನು ಕೂತಿದ್ದೆ, ಅದು ಇಂಗ್ಲೀಷಲ್ಲೆಲ್ಲ ಹೇಳ್ತಾ ಇದ್ರು, ಅದು ಮಗನಿಗೆ ಅರ್ಥ ಆಗ್ತದೆ, ನನಗೆ ಅಷ್ಟೊಂದು ಅರ್ಥ ಆಗಲಿಲ್ಲ. ಈಗ ಬ್ರೈನ್ ಮ್ಯಾಪಿಂಗಿಗೆ ನಿಮ್ಮಲ್ಲಿ ಕುಟುಂಬಸ್ಥರಲ್ಲಿ ಎಷ್ಟು ಜನ? 5 ಜನ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ, ಹೌದದು? 5 ಜನ ಇಲ್ಲ, 3 ಇಲ್ಲ, ಅವರು ಲಿಸ್ಟ್ ಕೊಡ್ತಾರೆ ಅಂತ ಹೇಳಿದ್ದು. ಲಿಸ್ಟ್ ಕೊಡ್ತೇವೆ ನಾವು ಅಂತೇಳಿ 3 ಜನರನ್ನು ಕರೆದಿದ್ದಾರೆ ಅವರು. 3 ಜನರು ಯಾರನ್ನೆಲ್ಲ? ಎಂತಾಯಿತು, ಏನಾಯ್ತು ಅದು? ಈಗ ಅಂದರೆ ನಮಗೆ ಮೊನ್ನೆ ಕರೆದಿದ್ರು ನನ್ನ ಮತ್ತು ತಂದೆಯವರನ್ನು. ಅವತ್ತು ನಾವು ಇಬ್ಬರು ಹೋಗಿ ಆದಾಗ ಅಂದರೆ ಇಲ್ಲಿವರೆಗೆ ತನಿಖೆ ಆಗಿದೆ, ಯಾವುದೇ ವಿಷಯಗಳು ನಮಗೆ ಗೊತ್ತಾಗ್ತಿಲ್ಲ. ಸೊ ಇನ್ನು ಒಂದು ಪ್ರೊಸೆಸ್ ಉಂಟು, ನಮಗೆ ಮಾಡಿದರೆ ನಮಗೆ ಏನೋ ಕ್ಲೂ ಸಿಗ್ಬೋದು ಅಂತ ಹೇಳಿದರು. ಅದಕ್ಕೆ ಎಂತ ಕೇಳುವಾಗ ಅವರು ಪಾಲಿಗ್ರಫಿ ಮತ್ತು ಬ್ರೈನ್ ಮ್ಯಾಪಿಂಗ್ ಅಂತ ಹೇಳಿದರು. ಅಂದರೆ ಪಾಲಿಗ್ರಫಿ ಅಂದರೆ ಅದು ಮ್ಯಾಂಗ್ಳೂರಲ್ಲಿ ಆಗೋದಂತೆ. ನಮ್ಮ ಅಂದರೆ ಯಾರನ್ನು ಮಾಡ್ತಾರೆ ಅವರನ್ನು ಕೂತ್ಕೊಳಿಸಿ ಅವ್ರ ಹತ್ರ ಹೆಸರನ್ನು ಕ್ವಶನ್ಸ್ ಕೇಳ್ತಾರೆ. ಆವಾಗ ಅವರದ್ದು ಇದು BP ಮತ್ತು ಇದು ಹಾರ್ಟ್ ಬೀಟ್ಸ್ ಎಲ್ಲ ನೋಡಿ ಅದು ಪ್ರಿಲಿಮಿನರಿ ಟೆಸ್ಟ್. ಆವಾಗ ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ರಿಪೋರ್ಟ್ಸ್ ಅಂತೆ. ಅದರಲ್ಲಿ ಕೂಡ ಡೌಟು ಆ ಥರ ಏನಾದರೂ ಅವರಿಗೆ ಸಸ್ಪಿಷಿಯಸ್ ಕಂಡ್ರೆ ಬ್ರೈನ್ ಮ್ಯಾಪಿಂಗಿಗೆ ಅಂತ, ಅದು ಬ್ಯಾಂಗ್ಳೂರಲ್ಲಿ ಆಗೋದಂತೆ, ಅಲ್ಲಿ ಕಳಿಸ್ತಾರೆ. ಅಲ್ಲಿ ಅಂದರೆ ಅವರು ಯಾರನ್ನು ಮಾಡ್ತಾರೆ ಅವರನ್ನೊಮ್ಮೆ ಕರೆದು ಅವರದ್ದು ಇಂಟರ್ವ್ಯೂ ಎಲ್ಲ ಮಾಡಿ ಪ್ರೋಬ್ಸ್ ರೆಡಿ ಮಾಡ್ತಾರಂತೆ. ಅಂದರೆ ಅವರದ್ದು ವಾಯ್ಸಲ್ಲಿ ಪ್ರೋಬ್ಸ್ ರೆಡಿ ಮಾಡ್ತಾರೆ. ಮತ್ತೊಂದೇನೋ ಕರೀತಾರೆ, ಒಂದು ರೂಮಲ್ಲಿ ಕೂರಿಸ್ತಾರೆ ಅವರನ್ನು. ಅವರು ಮಾತ್ರ ಇರೋದು, ಅವರ ಹತ್ರ ಕೇಳಿಸ್ತಾರೆ ಅದನ್ನು. ಅವರು ನಾವು ಹೇಳಿ ಅಂದರೆ ಇಂಟರ್ವ್ಯೂ ಮಾಡಿದವರು ಯಾರನ್ನು ಮಾಡ್ತಾರೆ ಅವರು ಹೇಳಿದ್ದು, ಪೊಲೀಸ್ನವರನ್ನೆಲ್ಲ ಹೇಳಿದ್ದು, ಅದು 2 ವರ್ಷದವರದ್ದು ನಮಗೆ ಪ್ರೋಬ್ಸನ್ನು ಕೇಳಿಸ್ತಾರೆ. ಆ ಪ್ರೋಬ್ಸ್ ಕೇಳುವಾಗ ಬ್ರೈನ್ ಹೇಗೆ ಫಂಕ್ಷನ್ ಮಾಡ್ತದೆ ಅದರ ಮೇಲೆ ಪಾಸಿಟಿವ್ ನೆಗೆಟಿವ್ ರಿಪೋರ್ಟ್ಸ್ ಬರ್ತದೆ ಅಂತ ಹೇಳಿದರು. ಅದೊಂದು ಮಾಡಿದರೆ ಏನಾದರೂ ಕ್ಲೂ ಸಿಗ್ಬೋದು ಅಂತ ನಮ್ಮ ಹತ್ರ ಹೇಳಿದ್ದಾರೆ. ಅದೇ ಅವ್ರು ನಮ್ಮ ಹತ್ರ ಹೇಳಿದಂತಂದರೆ ಈಗ ಶಂಕಿತರನ್ನು ಮಾಡಬೇಕಂತಾದರೆ, ಈಗ ಹೊರಗಿನವರಾಗಲಿ ಯಾರನ್ನು ಮಾಡಬೇಕಂದ್ರೆ ಮೊದಲು ನಮ್ಮ ಮೇಲೆ ಬೆರಳು ತೋರಿಸ್ತಾರೆ ಅಂತ. ಅಂದರೆ ನೀವು ಅವರನ್ನು ಮಾಡಿದ್ದೀರಾ ಅಂದರೆ ಹೇಗೆ ಈಗ ಫ್ಯಾಮಿಲಿಯವರನ್ನೇ ಮಾಡಿದ್ದೀರಾ, ಅವರೇ ಆಗಿದ್ರೆ ಯಾರು ಕೂಡ ಹೇಳ್ತಾರೆ ಅಂತ. ಅಂದರೆ ನೀವು ನಮ್ಮನ್ನು ಶಂಕಿತರು ಅಂತ ಹೇಳೋ ಮೊದಲು ಫ್ಯಾಮಿಲಿಯವರನ್ನು ನೀವೇನಾದರೂ ಬ್ರೈನ್ ಮ್ಯಾಪಿಂಗ್ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ ಅಂತ. ಹೌದು, ಆ ಥರ ಪ್ರಶ್ನೆ ಮಾಡ್ತಾರೆ. ಅದಕ್ಕೋಸ್ಕರ ಆದರೂ ನಿಮ್ಮದು ಮೊದಲು ನಾವು ನಿಮ್ಮದೇ ಮಾಡಿದರೆ ಮತ್ತೆ ನಮಗೆ ಉಳಿದವರನ್ನು ಮಾಡಲಿಕ್ಕೆ ಈಸಿ ಆಗ್ತದೆ ಅಂತ ನಮ್ಮ ಹತ್ರ ಪೊಲೀಸ್ನವ್ರು ಹೇಳಿದರು. ಅದಕ್ಕೆ ನಾವು ಸಂಪೂರ್ಣ ಒಪ್ಪಿಗೆ ಕೊಟ್ಟಿದ್ದೇವೆ. ಅಂದರೆ ನಮ್ಮ ಮನೆಯವರದ್ದು ಮಾಡಿ ಆದ ಮೇಲೆ ಮಾತ್ರ ಶಂಕಿತರದ್ದು ನಿಮಗೆ ಯಾರ ಮೇಲೆಲ್ಲ ನಿಮಗೆ ಶಂಕೆ ಉಂಟು ಅವರದ್ದು ಆಗಲೇಬೇಕು, ಮಾತ್ರ ನಮಗೆ ನ್ಯಾಯ ಕೊಡಬೇಕು. ಸೊ ನಮ್ಮದು ಮಾಡುವುದಕ್ಕೆ ಯಾವುದೇ ಒಬ್ಜೆಕ್ಷನ್ ಇಲ್ಲ, ಯಾಕಂದ್ರೆ ನಮಗೆ ಕಾನ್ಫಿಡೆನ್ಸ್ ಇದೆ ಅಲ್ಲ, ನಮಗೆ ಬೇಕಾದದ್ದು ನ್ಯಾಯ. ಸೊ ನಾವೆಲ್ಲದಕ್ಕೆ ಒಪ್ಪಿದ್ದೇವೆ. ನೀವು ಅಂದರೆ ಅದರ ನಂತರ ಅವರು ಅದೇ ನಾವು ಮನೆಯಲ್ಲಿ ಯಾರ್ಯಾರು ಅಂತ ಕೇಳಿದ್ವಿ, ಅದಕ್ಕೆ ಲಿಸ್ಟ್ ಹಾಕ್ತೇವೆ, ಇನ್ನು ಲಿಸ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರು ಅವಾಗ. ಅದಾದಮೇಲೆ ಈಗ ಒಂದು 3 ಜನರನ್ನು ಕರೆದಿದ್ದಾರೆ, ನನ್ನನ್ನು ಮತ್ತು ಮಾವನನ್ನು ಮತ್ತು ಇಲ್ಲಿದ್ದವರು ಅವತ್ತು ಲಕ್ಷ್ಮೀನಾರಾಯಣ, ಮತ್ತೊಬ್ಬರು ಮಾವ ಅಂದರೆ ಅಮ್ಮನ ತಮ್ಮ ರಾಧಾಕೃಷ್ಣ ಅಂತ ಒಬ್ಬರು ಇದ್ದಾರೆ, ಅವರನ್ನು ಕರೆದಿದ್ದಾರೆ. ಈಗ 3 ಜನರನ್ನು ಕರೆದಿದ್ದಾರೆ. ಇನ್ನು ಉಳಿದವರನ್ನು ಇನ್ನೊಂದು ದಿವಸ, ಅಂದರೆ ನಮಗೆ ಕರೆದದ್ದು ವಿಲ್ಲಿಂಗ್ನೆಸ್ಸಿಗೆ. ಸೊ ಇನ್ನೂ 3 ಜನರಿಗೆ 3 ಜನ ಯಾರು ಗೊತ್ತಿಲ್ಲ, ಇನ್ನು ಉಳಿದವರಿಗೆ ಮನೆಯಲ್ಲಿ ಉಳಿದವರಿಗೆ ಇನ್ನೊಂದು ದಿವಸ ವಿಲ್ಲಿಂಗ್ನೆಸ್ ಮಾಡ್ತೇವೆ, ಮತ್ತು ಒಟ್ಟಿಗೆ ಮ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗ್ತೇವೆ ಅಂತ ನಮ್ಮ ಹತ್ರ ಹಾಗೆ ಹೇಳಿದ್ದಾರೆ. ಸೊ ಈಗ ಇಲ್ಲಿವರೆಗೆ ಅದಷ್ಟೇ. ಈಗ ನೀವು 3 ಜನನೂ ಕೂಡ ಒಪ್ಪಿಗೆ ಸೂಚಿಸಿದ್ದೀವಿ? ನಾವು ಒಪ್ಪಿಗೆ ಸೂಚಿಸಿದ್ದೇವೆ. ನಾವು ಮೊದಲು ಹೇಳಿದ್ದೇವೆ ನಮಗೆ ತೊಂದರೆ ಇಲ್ಲ, ನಮ್ಮದು ಮಾಡ್ತಿರಾದರೆ ಮಾಡಿ, ಬ್ರೈನ್ ಮ್ಯಾಪಿಂಗ್ ಪಾಲಿಗ್ರಫಿ ಎಂತ ಬೇಕಾದರೂ ಮಾಡಿ ಆದ ಮೇಲೆ ಮಾತ್ರ ನಿಮಗೆ ಯಾರ ಮೇಲೆ ಶಂಕೆ ಇದೆ ಅವರದ್ದಾಗಲೇಬೇಕು. ಸೊ ನಾನು ಪೇಪರಿಗೆ ತಗೊಳ್ಳುವಾಗ ನೀವು ಮತ್ತು ಗೀತಾ ರತ್ನಾವತಿ ಮೇಡಮ್ ಇಬ್ಬರು ಕೂಡ ನಾವು ಸಹ ಒಪ್ಪಿಗೆ ಸೂಚಿಸಿದ್ದೀವಿ ಅಂತ ಹೇಳಿದ್ರಿ? ಹೌದೌದು, ನಾವು ಎಲ್ಲರೂ ಸೂಚಿಸಿದ್ದೇವೆ. ಈಗ ಅಂದರೆ ಇಡೀ ಕುಟುಂಬಸ್ಥರದ್ದು ಬ್ರೈನ್ ಮ್ಯಾಪಿಂಗಿಗೆ ನಮ್ಮದೇನು ತಕರಾರಿಲ್ಲ ಇಲ್ಲ, ಆದರೆ ಮಾತ್ರ ಮತ್ತೆ ನಮಗೆ ಸಂಶಯ ಇರುವವರದ್ದು ಕೂಡ ಅವ್ರು ಮಾಡಲೇಬೇಕು. ಓಕೆ, ನಿಮಗೆ ಸಂಶಯ ಈಗ ಏನಾದರೂ ಉಂಟಾ ಸರ್? ಈಗ ನಾವು ನಮ್ಮದಾಗಲಿ ಆಮೇಲೆ ನಾವು ಹೇಳ್ತೇವೆ ಅದನ್ನು. ನಿಮ್ದಾದ ನಂತರ ನೀವು ನಮ್ದಾದ್ಮೇಲೆ ನಾವು ತಿಳಿಸ್ತೇವೆ. ಓಕೆ, ಈ 6 ತಿಂಗಳಲ್ಲಿ ನಿಮಗೇನಾದರೂ ಅನುಮಾನಗಳು ಬಂದಿದೆಯಾ? ಅದು ನೀವು ಏನಾದರೂ ಪೊಲೀಸ್ನವರಿಗೆ ತಿಳಿಸಿದ್ದೀರಾ?
ಅನುಮಾನಗಳು ನಮಗೆ ಯಾವುದೆಲ್ಲ ಬಂದಿದೆ ಅದನ್ನೆಲ್ಲ ನಾವು ಪೊಲೀಸ್ನವ್ರ ಹತ್ರ ತಿಳಿಸಿದ್ದೇವೆ. ಅವ್ರ ಹತ್ರ ಕೂಡ ಹೇಳಿದೆ. SP ಅವರ ಹತ್ರ ಕೂಡ ನಾವು ತಿಳಿಸಿದ್ದೇವೆ. ಅದು ಈಗಾಗಲೇ ಅವರು ಅದನ್ನು ತನಿಖೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಆದರೂ ಕೂಡ ನಾವು ಬ್ರೈನ್ ಮ್ಯಾಪಿಂಗ್ ನಮ್ಮದಾದಮೇಲೆ ನಾವು ಯಾರ ಹತ್ರ ಎಲ್ಲ ಹೇಳಿದ್ದೇವೆ, ಅವರದ್ದು ಕೂಡ ಆಗಬೇಕಂತ ಹೇಳಿದ್ದೇವೆ. ಅಂದರೆ ನಮಗೆ ಕೆಲವರದ್ದು ಅನುಮಾನ ಇದ್ದವರಾದರೂ ನಾವು ಹೇಳಿದ್ದೇವೆ ಪೊಲೀಸ್ನವರ ಹತ್ರ. ಸೊ ಅದೇ ಮಾಡ್ತಾರೆ ಅಂತ ಹೇಳಿದ್ದಾರೆ, ನಮಗೆ ಭರವಸೆ ಕೊಟ್ಟಿದ್ದಾರೆ, ಆಗ್ತದೆ ಅಂತ ನಮ್ಮದು ವಿಶ್ವಾಸ ಅಷ್ಟೇ. ಒಂದು ಪೊಲೀಸ್ನವರು 6 ತಿಂಗಳಾಯಿತು ಸರ್ ಅಲ್ವಾ? ಹೌದು. ಎಷ್ಟು ಅಂದರೆ ಮಗ ಅಂತಂದ ಕೂಡಲೇ ಹೇಗಿದ್ದರು, ಈಗ ಇಲ್ಲದ 6 ತಿಂಗಳು ನೀವು ಸೈಕಲ್ ಕೂಡ ಅಲ್ಲೇ ಬಿಟ್ಟಿದ್ದೀರಿ. ನಾನು ಅದನ್ನು ನೋಡ್ಕೊಂಡು ಬಂದೆ ಈಗ ಆ ಸ್ಥಳದಲ್ಲಿ. ಯಾಕೆ? ನಮಗೆ ಅದು ಇಲ್ಲಿ ತಂದಿಟ್ಟರೆ ಅವನದ್ದೇ ಇದು ನೆನಪಾಗ್ತದೆ, ಅದಕ್ಕೋಸ್ಕರ ನಾನು ಬೇಡ ಅಂತ ಹೇಳಿ. ಅವನೇ ಇಲ್ಲದ್ಮೇಲೆ ಸೈಕಲ್ ಅವನಿಲ್ಲ ಮತ್ತೆ ಸೈಕಲ್ ಯಾಕೆ? ಅದನ್ನಷ್ಟು ಜಾಗ್ರತೆಯಲ್ಲಿ ನೋಡ್ಕೊಳ್ತಿದ್ದ ಸರ್. ಅಂದರೆ ನಮಗೆ ಮುಟ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಅಷ್ಟು ಕೇರ್ ಮಾಡ್ತಿದ್ದ, ಅದನ್ನು ತೊಳಿತಿದ್ದ ವಾರಕ್ಕೊಮ್ಮೆ ಎಲ್ಲ. ಅದು ನೆನಪು ಮರೀಲಿಕ್ಕೆ ಆಗ್ತಾ ಇಲ್ಲ. ಸೊ ಮತ್ತೆ ನಾವು ಸೈಕಲ್ ನಮಗೆ ನ್ಯಾಯ ಸಿಗಲಿ ಮತ್ತೆ ನೋಡುವ, ತರೋದಾದರೆ ತರ್ತೇನೆ ನಾನು. ಇದು ಸುಮಂತ್ ಅವರ ತಂದೆ ಸುಬ್ರಹ್ಮಣ್ಯ ಅವರು, ಸಹೋದರ ಸುದರ್ಶನ್ ಅವರು ಹೇಳ್ತಿರೋಂಥ ಮಾತು. ನಾವು ಬ್ರೈನ್ ಮ್ಯಾಪಿಂಗಿಗೆ ನಮ್ಮಲ್ಲಿ ಒಂದು 3 ಜನರನ್ನು ಕೇಳಿದರು. ನಾವು ಒಪ್ಪಿಕೊಂಡಿದ್ದೇವೆ, 3 ಜನರು ಕೂಡ ವಿಲ್ಲಿಂಗ್ನೆಸ್ಸನ್ನು ತೋರಿಸಿ ಒಪ್ಪಿಕೊಂಡಿದ್ದೇವೆ. ಅದರ ಜೊತೆಗೆ ಇನ್ಯಾರಾದರೂ ಇದ್ದರೆ, ಅಂದರೆ ತಂದೆ ಮತ್ತು ತಾಯಿಯದ್ದು ಅಗತ್ಯ ಇದ್ದರೆ ಅದಕ್ಕೂ ಕೂಡ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳಿದ್ದಾರೆ. ಅದರ ನಂತರ ನಾವು ಕೆಲವೊಂದು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದೇವೆ, ಅವರದ್ದು ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ಅಲ್ವಾ ಪೊಲೀಸರಲ್ಲಿ ಇಟ್ಟಿದ್ದೇವೆ ಅನ್ನುವಂತಹದ್ದು ಇವರ ಮಾತು. ಅವರು ಕೇಳ್ತಾ ಇರುವಂತಹದ್ದು ನ್ಯಾಯ, ಸುಮಂತ್ ಸಾವಿನ ಕುರಿತಾದಂತಹ ನ್ಯಾಯ ಆದಷ್ಟು ಬೇಗ ಸಿಗಲಿ ಅನ್ನುವಂಥ ಆಶಯದೊಂದಿಗೆ ಸರ್, ನೀವಿಬ್ಬರೂ ಕೂಡ ಅವತ್ತಿನಿಂದ ಇವತ್ತಿನ ತನಕ ನಾವು ಸಂದರ್ಶನಕ್ಕೆ ನಿಮ್ಮಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳಿದಾಗ ಕೂಡಲೇ ಒಪ್ಕೊಂಡು ನಮ್ಮ ಜೊತೆಗೆ ಸಂದರ್ಶನ ಕೊಟ್ಟಿದ್ದೀವಿ, ಧನ್ಯವಾದ. ನೀವು ಅಂದುಕೊಂಡಂತಹ ನ್ಯಾಯ ನಿಮಗೆ ಸಿಗಲಿ ಅನ್ನುವಂಥದ್ದು ಮತ್ತು ಸುಮಂತ್ ನ್ಯಾಯಕ್ಕೆ ಸರಿಯಾದಂತಹ ನ್ಯಾಯ ಸಿಗಲಿ, ಸುಮಂತ್ ಸಾವಿಗೆ ಸರಿಯಾದ ನ್ಯಾಯ ಸಿಗಲಿ ಅನ್ನುವಂತಹ ಆಶಯದೊಂದಿಗೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಉಮೇಶ್ ಮಿತ್ತಡ್ಕ, ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಸಂಬೋಳ್ಯ, ಗೆರ್ಕಟೆ.